ಆ ಕಾಳಗದಲ್ಲಿ ಗೆದ್ದು ತಪ್ಪಗಾಣಿಗೆ ರಾಶಿ ಆಗುತ್ತೇನಂತೆ. ನಮ್ಮ ಸೇನೆಯು ಈಗಲೇ ಹೊರಡಬೇಕಾಗಿದೆ. ಯಾವ ರೀತಿ ಬಲ್ಲೆಯ? ಯಾವ ರೀತಿ? ಇಷ್ಟೇ ಅಲ್ಲದೆ 8 ಲಕ್ಷ ಕಾಲಾಳುಗಳನ್ನು ಕೂಡಿ ಹೊರಡುವಾಗ ಮಾತುಕತೆ ಇಲ್ಲಲ್ಲ. ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆಲ್ಲ ಕೆಲವು ಕ್ರಮ ಉಂಟು, ಮಾಡ್ತಾ ಇನ್ ನೋಡಿ. ಈಗ ಅದು ವ್ಯಾಯಾಮ ತಿಳಿದಿಲ್ಲ ನಿನಗೆ? ಭಾರತಕ್ಕೆ ಸಿದ್ಧಾರ ಹಾಗೆ ಮಾಡ್ತಾರ? ಕೆಲವು ಪ್ರಾಣಾಯಾಮಗಳನ್ನು ಮಾಡಬೇಕು. ಶ್ವಾಸವನ್ನು ತೆಗೆದುಕೊಳ್ಳುತ್ತಿರುವುದು ಜಾಸ್ತಿ ಬಾರುದಕ್ಕೆ. ನೆನಪಾದ್ರೆ ಹೇಳುತ್ತೇನೆ. ನೆನಪಿನ ಬೀಜ ನಾನೇ ಕೊಡ್ತೇನೆ. ಹಾಗಲ್ಲ, ಯಾರು ಬೀಜ ಕೊಡ್ಬಾರ್ದು ಮಗ. ಹಾಗಲ್ಲ, ತಂಪಿನ ಬೀಜ ಕೊಡ್ಬೇಡಿ ಅಂತ. ತಂಪಿನ ಬೀಜ ಅಲ್ವಾ, ನೆನಪಿನ ಬೀಜ. ಹಾ, ಕೊಡಿ ಕೊಡಿ ಕೊಡಿ, ಎಲ್ಲಿದೆ ಕೊಡಿ.
ಏನಂತ ಬರ್ತೀಯಾ? ನೆನಪಾಗುತ್ತೆ, ಹೇಳ್ತೇನೆ. ಹಾ, ಚೆನ್ನಾಗಿತ್ತು. ಸಾಕು ಕುಣಿದು ಎಲ್ಲ ಹೋಗಿ ಸಾಕು ಚೆನ್ನಾಗಿತ್ತು. ಏನು ಸಾಕು ಇಲ್ಲ. ಹಾ, ಸುಮ್ಮನೆ ನಾಮ ಹೇಳುತ್ತಿದ್ದೇನೆ. ನನ್ನಮ್ಮ ಹೋಗಿ ನಿಂತರೆ ಸಾಕು, ಹಾ. ನಿನ್ನ ಒಡೆಯನೇ ಕೇಳುತ್ತಾನೆ, ಆವಾಗ ಹೇಳು. ಹೇಳ್ತೇನೆ. ಹೋಗು. ಪಾಪದವರೇ ಅಂತ ಹೇಳಿ ಹೀಗೆ ಬಿಟ್ಟೇನಾ? ಅನ್ನ ತುಂಡದ ಋಣಿಗೆ ನಾನು ನಮ್ಮ ಹೊಟ್ಟೆಯಲ್ಲಿ ಬರ್ತೇನೆ.